ಕಾಡು ಪ್ರಾಣಿಗಳು ಬಾವಿಗೆ ಬಿದ್ದ ಅಥವಾ ದೊಡ್ಡ ಹೊಂಡಕ್ಕೆ ಬಿದ್ದಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ವೈರಲ್ ಆಗಿರುವುದನ್ನ ನೀವು ನೋಡಿದ್ದೇವೆ. ಮನುಷ್ಯರು ಕಷ್ಟದಲ್ಲಿದ್ದಾಗ ಸಾಕು ಪ್ರಾಣಿಗಳು ಅವರ ಜೀವ ಉಳಿಸುವುದನ್ನ ನೀವು ನೋಡಿರಬಹುದು. ಆದರೆ ಎಂದಾದರೂ ಕಾಡು ಪ್ರಾಣಿಗಳು ಸಂಕಷ್ಟಕ್ಕೆ ಸಿಲುಕಿರುವ ವ್ಯಕ್ತಿಯನ್ನು ಬಚಾವ್ ಮಾಡಿದ್ದನ್ನ ನೋಡಿದ್ದೀರಾ? ಮನುಷ್ಯನ ಜೀವಕ್ಕೆ ಅಪಾಯ ಎದುರಾದಾಗ ಪ್ರಾಣಿಯೊಂದು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರಕ್ಷಿಸುವುದನ್ನು ಯಾವತ್ತಾದರೂ ಕಂಡಿದ್ದೀರಾ? ನೋಡಿಲ್ಲ ಅಂದರೆ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಇದರಿಂದಲೇ ಗೊತ್ತಾಗುತ್ತೆ, ಬರೀ ಮನುಷ್ಯರಿಗೆ ಮಾತ್ರ ಬುದ್ಧಿ, ಹೃದಯ ಹಾಗೂ ಕರುಣೆ ಇರುವುದಿಲ್ಲ. ಆ ದೇವರು ಮೂಕ ಪ್ರಾಣಿಗಳಿಗೂ ಕೂಡ ಇದನ್ನೆಲ್ಲ ಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತದೆ. ಹಾಗಾದರೆ ತಡ ಯಾಕೆ? ಈ ರೋಚಕ ವಿಡಿಯೋನ ಈಗಲೇ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರಾದರೂ ಕಷ್ಟದಲ್ಲಿದ್ದಾಗ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದು ಕಾಪಾಡುತ್ತಾನೆ ಎನ್ನುವ ನಂಬಿಕೆ ನಮ್ಮಲ್ಲಿ ಎಲ್ಲರಿಗೂ ಇದೆ. ಸಂಕಷ್ಟದಲ್ಲಿ ಕೇವಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಸಹ ಸಹಾಯ ಮಾಡುತ್ತವೆ. ಆ ದೇವರು ಕೋತಿಯ ರೂಪದಲ್ಲೋ, ನಾಯಿಯ ರೂಪದಲ್ಲೋ ಅಥವಾ ಆನೆಯ ರೂಪದಲ್ಲೋ ಅಸಹಾಯಕ ಮನುಷ್ಯರಿಗೆ ಸಹಾಯ ಮಾಡಿ ಕಾಪಾಡುತ್ತಾನೆ. ಈಗ ಅಂತಹದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಈ ವೈರಲ್ ವಿಡಿಯೋದಲ್ಲಿ ನದಿಯಲ್ಲಿ ಕೊಚ್ಚು ಹೋಗುತ್ತಿದ್ದ ವ್ಯಕ್ತಿಯನ್ನು ಒಂದು ಪುಟ್ಟ ಆನೆಯೊಂದು ರಕ್ಷಿಸಿದೆ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋದಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ವ್ಯಕ್ತಿಯನ್ನು ಕಾಪಾಡಲು ಆ ಪುಟ್ಟ ಆನೆಯೊಂದು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಆ ವ್ಯಕ್ತಿಯನ್ನ ಕಾಪಾಡಿದ್ದನ್ನ ನಾವು ಇಲ್ಲಿ ಕಾಣಬಹುದು. ಈ ವಿಡಿಯೋದಲ್ಲಿ ಆನೆಗಳ ಹಿಂಡು ನದಿ ದಡದಲ್ಲಿ ಇರುವುದನ್ನು ಕಾಣಬಹುದು. ಈ ವೈರಲ್ ವಿಡಿಯೋದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗುತ್ತಿದ್ದನ್ನು ಆ ಆನೆಗಳು ನೋಡುತ್ತವೆ. ಆದರೆ ಇದನ್ನೇ ಗಮನಿಸಿದ ಪುಟ್ಟ ಆನೆಯೊಂದು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ವ್ಯಕ್ತಿಯನ್ನು ರಕ್ಷಿಸಲು ನದಿಗೆ ಇಳಿದಿರುವ ದೃಶ್ಯ ಎಂತಹವರಿಗೂ ಕೂಡ ಮನಮುಟ್ಟುತ್ತದೆ. ಈ ಪುಟ್ಟ ಆನೆಯು ನದಿಯಲ್ಲಿ ಕೊಚ್ಚಿ ಹೋಗುತ್ತಿದ್ದ ವ್ಯಕ್ತಿಯನ್ನು ತನ್ನ ಸೊಂಡಿಲಿಂದ ಹಿಡಿದು ದಡಕ್ಕೆ ಎಳೆದು ತರುತ್ತದೆ ಹಾಗೂ ಆ ವ್ಯಕ್ತಿಯನ್ನ ಕಾಪಾಡುತ್ತದೆ. ನೋಡಿದರ ಸ್ನೇಹಿತರೆ, ಆ ಮೂಕ ಪ್ರಾಣಿಗಳಿಗೂ ದಯೆ, ಕರುಣೆ, ಹೃದಯ ಅನ್ನೋದು ಇರುತ್ತದೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತದೆ. ಆದರೆ ನಾವು ಮಾನವರು ಎಷ್ಟು ದುಷ್ಟರು ಅಂದರೆ ಈ ಆನೆಗಳನ್ನ ಕತ್ತರಿಸುತ್ತೇವೆ. ಅವುಗಳ ದಂತಕ್ಕಾಗಿ ಆ ಆನೆಗಳನ್ನೇ ಮಾರಣ ಹೋಮ ಮಾಡುತ್ತೇವೆ. ನಮ್ಮಂತಹ ದುಷ್ಟರು ನಿಜಕ್ಕೂ ಈ ಭೂಮಿಯ ಮೇಲೆ ಇಲ್ಲವೆನ್ನುವುದನ್ನ ಇದರಿಂದಲೇ ಗೊತ್ತಾಗುತ್ತದೆ. ಯಾವ ಪ್ರಾಣಿಯೂ ಕೂಡ ತನ್ನಂತಾನೇ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ. ಯಾವತ್ತು ಪ್ರಾಣಿಗಳು ಮಾನವರಿಂದ ತೊಂದರೆ ಆದಾಗ ಮಾತ್ರ ತಮ್ಮನ್ನು ತಾವು ರಕ್ಷಿಸಲು ಅವು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತವೆ. ಇದೇ ಕಾರಣ ಸ್ನೇಹಿತರೆ, ಅದು ಹುಲಿಯೇ ಆಗಿರಲಿ, ಆನೆಯೇ ಆಗಿರಲಿ, ಚಿರತೆ ಆಗಿರಲಿ, ಹಾವೇ ಆಗಿರಲಿ, ಯಾವುದೇ ಪ್ರಾಣಿಯೂ ಕೂಡ ತನ್ನಂತಾನೇ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ. ಈ ವಿಷಯನ ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಈ ವಿಡಿಯೋ ನೋಡಿ. ಕೆಲವೊಂದು ನಾಯಿಗಳು ಕೇವಲ ಬೊಗಳುವುದಿಲ್ಲ, ಅವು ಮಾನವನ ಅಥವಾ ಅದರ ಮಾಲೀಕನ ಮಾತುಗಳನ್ನು ಕೂಡ ಕೇಳುತ್ತವೆ. ಎಷ್ಟೋ ಸಾರಿ ಅವರ ಜೀವವನ್ನು ಸಾವಿನ ದವಡೆಯಿಂದ ಕಾಪಾಡುತ್ತವೆ.
ಹೌದು, ಈ ಘಟನೆ ನಡೆದಿದ್ದು ಅಮೆರಿಕದ ಕ್ಯಾಲಿಫೋರ್ನಿಯಾ ಬಳಿ ಇರುವ ಒಂದು ಎಸ್ಟೇಟ್ನಲ್ಲಿ. ತಾಯಿ ಮೀರಾ ಜಾಕ್ಸನ್ ತೋಟದಲ್ಲಿ ಕೆಲಸ ಮಾಡುವ ವಸ್ತುಗಳನ್ನು ತರಲು ಸ್ವಲ್ಪ ಹೊತ್ತಿಗೆ ಗ್ಯಾರೇಜಿನ ಒಳಗೆ ಹೋಗುತ್ತಾಳೆ. ಅವಳ 3 ವರ್ಷದ ಮಗು ಅವಳ ಸುತ್ತವೇ ಓಡಾಡಿಕೊಂಡು ಗಾರ್ಡನ್ನಲ್ಲಿ ಓಡಾಡುತ್ತಿತ್ತು, ಆಟವಾಡುತ್ತಿತ್ತು. ಆದರೆ ಮೀರಾ ಗ್ಯಾರೇಜ್ ಹೋಗಿ ಬರುವಷ್ಟರಲ್ಲಿ ಆ ಮಗು ನಾಪತ್ತೆಯಾಗಿತ್ತು. ತಾಯಿ ಮೀರಾ ಮಗು ಕಾಣದಿದ್ದನ್ನು ಕಂಡು ಗಾಬರಿಯಾಗಿ ಇಡೀ ಮನೆಯನ್ನೇ ಹುಡುಕಾಡುತ್ತಾಳೆ. ಆಗ ಆ ಮಗು ಸುತ್ತಮುತ್ತ ಎಲ್ಲಿಯೂ ಕಾಣುವುದಿಲ್ಲ. ತಾಯಿಯ ಆತಂಕ ಇನ್ನೂ ಹೆಚ್ಚಾಗುತ್ತದೆ. ಕೊನೆಗೆ ಹೊರಗೆ ಬಂದು ಗಾರ್ಡನ್ನಲ್ಲೂ ಕೂಡ ಹುಡುಕಾಡುತ್ತಾಳೆ, ಬೇಲಿಗಳಲ್ಲಿ ಕೂಡ ಹುಡುಕಾಡುತ್ತಾಳೆ. ಆದರೆ ಆ ಮಗು ಎಲ್ಲಿಯೂ ಕೂಡ ಸಿಗುವುದಿಲ್ಲ, ಕಾಣುವುದಿಲ್ಲ. ಅವಳ ಆತಂಕ, ಗಾಬರಿ ಇನ್ನೂ ಹೆಚ್ಚಾಗುತ್ತದೆ. ಕೊನೆಗೆ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಇರುವ ಒಂದು ಚೆಂಡನ್ನು ನೋಡುತ್ತಾಳೆ. ಗಾಬರಿಯಿಂದ ಅಲ್ಲಿ ಓಡಿ ಹೋಗುತ್ತಾಳೆ. ಕಾರಣ ಅವಳಿಗೆ ಗೊತ್ತಿತ್ತು, ಅವಳ ಮಗು ಈ ಚೆಂಡಿನೊಂದಿಗೆ ಆಡುತ್ತಿತ್ತು. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಯಾರೋ ಬಿದ್ದ ಹಾಗೆ ಅವಳಿಗೆ ಕಾಣಿಸುತ್ತದೆ. ಒಳಗಿನಿಂದ ನೀರಿನ ಶಬ್ದವು ಕೇಳಿಸುತ್ತದೆ. ಆಗ ಅವಳಿಗೆ ಅನಿಸುತ್ತದೆ, ತನ್ನ ಮಗು ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದಿದೆ, ತನ್ನ ಮಗುವನ್ನು ತಾನು ಕಳೆದುಕೊಂಡು ಎಂದು ನಿಸ್ಸಹಾಯಕಳಾಗಿ ಅಳುತ್ತಾಳೆ. ಆದರೆ ಅವಳ ಆಶ್ಚರ್ಯಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ಆ ಮಗು ನಾಯಿಯ ಮೇಲೆ ಕುಳಿತುಕೊಂಡು ಮೇಲಕ್ಕೆ ಬರುತ್ತದೆ. ಆ ದೇವರು ಯಾವ ರೂಪದಲ್ಲಿ ಬಂದು ಮನುಷ್ಯರನ್ನ ಕಾಪಾಡುತ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿಗಳು ಸ್ನೇಹಿತರೆ. ಇಂತಹ ಸಾಕ್ಷಿಗಳು ನೂರಾರು ಸಾವಿರಾರಿವೆ. ಆದರೆ ಕ್ಯಾಮ್ರಾ ಮೂಲಕ ನೋಡಿದಾಗ ನಮಗೆ ಅನಿಸುತ್ತದೆ, ದೇವರು ಈಗಲೂ ಕೂಡ ಇದ್ದಾನೆ. ಆದರೆ ಒಂದು ಮಾತ್ರ ನಿಜ, ದೇವರು ಕಣ ಕಣದಲ್ಲೂ ಇದ್ದಾನೆ, ಪ್ರತಿಯೊಂದು ಜೀವನಲ್ಲೂ ಇದ್ದಾನೆ. ದೇವರು ಮಾನವನನ್ನು ಕಾಪಾಡಲು ಹಲವಾರು ರೀತಿಯಲ್ಲಿ ಬಂದು ಅವನ ಸಹಾಯ ಮಾಡುತ್ತಾನೆ. ಅದಕ್ಕೆ ಹೇಳುತ್ತೇನೆ ಸ್ನೇಹಿತರೆ, ದೇವರನ್ನ ನಂಬಿ, ದೇವರನ್ನ ಪ್ರಾರ್ಥಿಸಿ, ಒಂದಿಲ್ಲ ಒಂದು ದಿನ ಆ ದೇವರು ನಿಮ್ಮನ್ನ ಕಾಪಾಡುತ್ತಾನೆ. ನಿಮಗೆ ಒಂದು ವೇಳೆ ದೇವರ ಮೇಲೆ ನಂಬಿಕೆ ಇದ್ದರೆ ದಯವಿಟ್ಟು ನಿಮ್ಮ ನೆಚ್ಚಿನ ದೇವರನ್ನ ನೆನೆಸಿ ಹಾಗೂ ಜೈ ಎಂದು ಕೂಡ ಹೇಳಿ. ಇಂತಹದೇ ಹಲವಾರು ರೋಚಕ ವಿಡಿಯೋಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.